ಭೂಪತಿ ದರ್ಶನ್ ಅವರ 25ನೇ ಚಿತ್ರ. 25ನೇ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದ್ದೇ ಇರುತ್ತೆ. ಅದೇ ರೀತಿ ಈ ಚಿತ್ರ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಚಿತ್ರದಲ್ಲಿನ ಡಿ ಬಾಸ್ನ ಲುಕ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕಂತ ಹೇಳಿದರೆ ತುಂಬಾ ಸ್ಲಿಮ್ ಆಗಿ ಹ್ಯಾಂಡ್ಸಮ್ ಆಗಿ ಡಿ ಬಾಸ್ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು. ಯಾವ ಚಿತ್ರದಲ್ಲಿ ಕಾಣಿಸಿಕೊಳ್ಳದಂತಹ ಲುಕ್ ಈ ಚಿತ್ರದಲ್ಲಿತ್ತು. ಆರಂಭದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟುಹಾಕಿದ್ದಂತಹ ಈ ಸಿನಿಮಾ ಆ ಬಳಿಕ ಅಷ್ಟೇನು ಕಮಾಲ್ ಮಾಡಿರಲಿಲ್ಲ. ಕಾರಣ ಹೊಸತನ ಅಲ್ಲದ ಕತೆ ಈ ಚಿತ್ರದಾಗಿತ್ತು. ಹೊಸತನವಿಲ್ಲದ ಕಥೆಯಾದರೂ ಚಿತ್ರದಲ್ಲಿ ನಿರ್ದೇಶಕರು ಹೊಸ ರೀತಿಯನ್ನು ತೋರಿಸಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಕುತೂಹಲಗಳು ಕೂಡ ಈ ಚಿತ್ರದಲ್ಲಿ ಇರಲಿಲ್ಲ. ಹಾಗಾಗಿ ಈ ಚಿತ್ರ ಅಟ್ಟರ್ ಫ್ಲಾಪ್ ಆಗಿತ್ತು. ಇದನ್ನು ಸ್ವತಃ ದರ್ಶನ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಹೀಗಾಗಿ ಅದೆಷ್ಟೋ ಅಭಿಮಾನಿಗಳು ಈ ಚಿತ್ರ 25 ದಿನ ಓಡಿರ್ಬೋದು ಎಂದು ಅನ್ಕೊಂಡಿದ್ರು. ಆದರೆ ಈ ಚಿತ್ರ ಓಡಿದ್ದು ಬರೋಬ್ಬರಿ 50 ದಿನ. ಇದಕ್ಕೆ ಕಾರಣ ಡಿ ಬಾಸ್ ಅನ್ನೋ ಹೆಸರು ಬಿಟ್ಟರೆ ಮತ್ತೇನೂ ಅಲ್ಲ. ಏಕೆಂದರೆ ಡಿ ಬಾಸ್ನ ಅಭಿಮಾನಿಗಳ ಪಡೆಯೇ ಆ ರೀತಿ ಇದೆ. ಆದರೆ ಈ ಸಿನಿಮಾ ಪ್ರಸ್ತುತ ನೋಡ್ತಿದ್ರೆ ತುಂಬಾ ಇಷ್ಟವಾಗುತ್ತೆ. ಏಕೆಂತ ಹೇಳಿದರೆ ಒಂದಿಷ್ಟು ಮನೋರಂಜನೆ, ಡಿ ಬಾಸ್ ಚಾಲೆಂಜಿಂಗ್ ತೆಗೆದುಕೊಳ್ಳುವಂಥ ವಿಧಾನ, ಕೊನೆಗೆ ಪ್ರೀತಿಯಲ್ಲಿ ಗೆಲ್ಲುವಂತಹ ರೀತಿ ಇವೆಲ್ಲವೂ ಕೂಡ ತುಂಬಾ ಮಜಾ ಕೊಡುತ್ತೆ. ಅದೇ ರೀತಿ ಚಿತ್ರದ ಹಾಡುಗಳು ಅಷ್ಟೇ. ಹರಿಕೃಷ್ಣ ಅವರ ಸಂಗೀತದಲ್ಲಿ ಮೂಡಿಬಂದ ಎಲ್ಲ ಹಾಡುಗಳು ಸುಮಧುರ ಮತ್ತು ಸುಶ್ರಾವ್ಯದಿಂದ ಕೂಡಿತ್ತು. ಹಾಗೆ ಮನಸ್ಸಿಗೆ ಮುದ ನೀಡುವಂತಹ ಸಂಗೀತ ಕೂಡ ಚಿತ್ರದಲ್ಲಿತ್ತು. ಇನ್ನು ನರ್ತಕಿ ಮೀನ್ ಥಿಯೇಟರ್ನಲ್ಲಿ ತೆರೆ ಕಂಡ ಈ ಚಿತ್ರದ 6ನೇ ವಾರದ ಪೋಸ್ಟರ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೀಗಾಗಿ ಈ ಚಿತ್ರ 50 ದಿನವನ್ನು ಪ್ರದರ್ಶನ ಕಂಡಿರಬಹುದು ಎಂದು ಹೇಳಲಾಗ್ತಿದೆ. ಹಾಗೆ ಈ ಚಿತ್ರದ ಬಗ್ಗೆ ಸಂದರ್ಶನವೊಂದರಲ್ಲಿ ಡಿ ಬಾಸ್ ಅವರೇ ಈ ಚಿತ್ರ ಭಯಂಕರ ಅಟ್ಟರ್ ಫ್ಲಾಪ್ ಆಯಿತು ಎಂದು ನೇರವಾಗಿ ಹೇಳಿದರು. ಹೀಗಾಗಿ ಅದೆಷ್ಟೋ ಅಭಿಮಾನಿಗಳು 25 ದಿನವನ್ನು ಈ ಚಿತ್ರ ಪೂರೈಸಿದೆ ಎಂದು ಅನ್ಕೊಂಡಿದ್ರು. ಆದರೆ ಈ ಸಿನಿಮಾ 50 ದಿನವಾಗಿರೋದಂತೂ ಕನ್ಫರ್ಮ್. ಹೀಗಾಗಿ ಇದು ಫ್ಲಾಪ್ ಅಲ್ಲ, ಸೆಮಿ ಹಿಟ್ ಎಂದು ಹೇಳ್ಬೋದು. ಹಾಗೆ ಈ ಸಿನಿಮಾವನ್ನು ಕಷ್ಟಪಟ್ಟು 50 ದಿನದವರೆಗೂ ತಳ್ಳಿದ್ರ ಅನ್ನೋ ಪ್ರಶ್ನೆಯು ಈ ಸಂದರ್ಭದಲ್ಲಿ ಮೂಡುತ್ತೆ. ಇನ್ನು ಈ ವಿಚಾರವಾಗಿ ಅಪ್ಪು ಸರ್ನ ಅಭಿಮಾನಿಯೊಬ್ಬರು, ಏನ್ ಸರ್ ಈ ಚಿತ್ರ ತಳ್ಳುವಷ್ಟು ಕೆಟ್ಟದ್ದ? ನಮಗಂತೂ ಈ ಚಿತ್ರ ತುಂಬಾನೇ ಇಷ್ಟವಾಗಿದೆ. ಅದ್ಭುತ ಖತರ್ನಾಕ್ ಚಿತ್ರ. ಭಯಂಕರ ಚಾಲೆಂಜ್ ಸ್ವೀಕರಿಸಿ ಪ್ರಾಣಕ್ಕೆ ಪ್ರಾಣ ಪಣ ಹೂಡಿ ತಮ್ಮ ಪ್ರೀತಿಯನ್ನು ಗೆಲ್ಲಿಸ್ತಾರೆ ದರ್ಶನ್ ಅವರು. ಬಹಳ ಸಲ ನೋಡಿದ್ದೀನಿ ಈ ಚಿತ್ರವನ್ನು. ಆದರೆ ಸೋತಿದ್ದು ಏಕೆ ಎಂಬುದನ್ನು ಸರಿಯಾದ ವಿವರ ಏನಿರ್ಬೋದು? ಹೀಗೆ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ದರ್ಶನ್ ಅಭಿಮಾನಿಯೊಬ್ಬರು, ಸರ್ ಕಥೆಯಲ್ಲಿ ಹೊಸತನ ಇರಲಿಲ್ಲ, ಮಾಮೂಲಿ ಹಳೆ ಕಥೆಯಾಗಿದ್ದರಿಂದ ಪ್ರೇಕ್ಷಕರಿಗೆ ಇಡಿಸಿರಲಿಲ್ಲ ಎಂದು ಉತ್ತರಿಸಿದ್ರು. ಇದಕ್ಕೆ ಮತ್ತೊಬ್ಬರು, ಈ ಚಿತ್ರ 50 ದಿನ ಓಡಿದೆ ಅಂದರೆ ಹಿಟ್ ಆಗಿದೆ ಅಂತ ಅರ್ಥ. ಆದರೆ ಡಿ ಬಾಸ್ ಅವರು ಒಂದು ಸಂದರ್ಶನದಲ್ಲಿ ಈ ಚಿತ್ರ ಫ್ಲಾಪ್ ಆಗಿದೆ ಅಂತ ಹೇಳಿದ್ರು. ಆದರೆ ಈ ಚಿತ್ರದಲ್ಲಿ ಸಾಂಗ್ಸ್, ಫೈಟ್, ಡೈಲಾಗ್ಸ್, ಡಿ ಬಾಸ್ನ ಸ್ಟೈಲ್ ಎಲ್ಲವೂ ಬೊಂಬಾಟ್ ಎಂದು ಹೇಳಿದ್ದಾರೆ. ಇನ್ನು ಈ ವಿಚಾರವಾಗಿ ವಿಷ್ಣುದಾದ ಅಭಿಮಾನಿಯೊಬ್ಬರು, ಹೊಸತನ ಇಲ್ಲದ ಕತೆ, ಆದರೆ ಇದನ್ನು ಹೊಸ ರೀತಿಯಲ್ಲಾದರೂ ನಿರ್ದೇಶಕರು ತೋರಿಸಬೇಕಿತ್ತು. ಸಿನಿಮಾ ನೋಡುವಾಗ ಯಾವ ಕುತೂಹಲ ಉಳಿಸಿಕೊಳ್ಳದೇನೆ ಸಾಗುತ್ತೆ. ಇದು ಪಕ್ಕ ನಿರ್ದೇಶಕರ ಕೇವಲ ನಿರ್ದೇಶನವೇ ಸರಿ. ಈ ಸಿನಿಮಾ ಹಿಟ್ ಆಗಿಲ್ಲ, ಆದರೂ 6 ವಾರ ಓಡಿದೆ. ಆದರೆ ಖಂಡಿತ ಫ್ಲಾಪ್ ಸಿನಿಮಾ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.